ರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ ವಾಲಿಬಾಲ್ ಪಂದ್ಯಾಟದಲ್ಲಿ ಪಾಲ್ಗೊಳ್ಳುವ ತಂಡವನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯು ಫೆಬ್ರವರಿ 6 ಮತ್ತು 7ರಂದು ಬೆಂಗಳೂರಿನ ಶ್ರೀ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 16ನೇ ವಯೋಮಿತಿಯ ಕೆಳಗಿನ ಬಾಲಕ ಬಾಲಕಿಯರು ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಎಂದು ಕರ್ನಾಟಕ ರಾಜ್ಯ ವಾಲಿಬಾಲ್ ಅಸೋಸಿಯೇಷನ್ ಕಮಿಟಿಯ ಸದಸ್ಯರಾದ ಇಬ್ರಾಹಿಂ ಗೋಳಿಕಟ್ಟೆ ಅವರು ತಿಳಿಸಿದರು. ಅವರು ವಿ4 ನ್ಯೂಸ್ ಮಾಧ್ಯಮದ ಜೊತೆ ಮಾತನಾಡಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇವತ್ತು ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ನ ಅಡಾಕ್ ಕಮಿಟಿಯಿಂದ ನಮ್ಮ ವಾಲಿಬಾಲ್ ಸೆಲೆಕ್ಷನ್ ತರಬೇತಿ ನಡೀತಾ ಇದೆ. ಅದು ಇದೇ ಬರುವ ತಾರೀಕು 6 ಮತ್ತು 7ರ ದಿವಸ ಬೆಂಗಳೂರು ಕಂಠೀರವ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಈ ನಡೆಯುವಂಥ ಇದಕ್ಕೆ ಯೂತು ಮಕ್ಕಳು ಅಂದರೆ 16 ವರ್ಷದಿಂದ ಮೇಲ್ಪಟ್ಟ ಒಳಗಿನ ಮಕ್ಕಳು 16 ವರ್ಷದ ಒಳಗಿನ ಮಕ್ಕಳು ಮಾತ್ರ ಇದಕ್ಕೆ ಭಾಗವಹಿಸಲು ಅವಕಾಶ ಇರುವುದು. ಬರುವಾಗ ಎಲ್ಲ ಅವರಿಗೆ ಬೇಕಾದಂಥ ದಾಖಲೆ ಪತ್ರಗಳನ್ನು ಅವರು ತರಬೇಕಾಗ್ತದೆ. ಇಲ್ಲಿಗೆ ಬರುವಂಥ ಈ ಮಕ್ಕಳು ಅದು ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು. ಅಂದರೆ 1/1/2005 ನಂತರ ಇರತಕ್ಕಂಥ ಮಕ್ಕಳು, ಅಂದರೆ ಅವರು 16 ವರ್ಷದ ಒಳಗೆ ಒಳಪಟ್ಟವರಾಗಿರಬೇಕಾಗ್ತದೆ. ಈಗಿರುವಂಥ ಮಕ್ಕಳನ್ನು ಅಲ್ಲಿ ಬರುವಾಗ ಅವರಿಗೆ ಬೇಕಾದಂಥ ಆಧಾರ ಕಾರ್ಡು ಅಂದರೆ ಡಾಕ್ಯುಮೆಂಟ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಅವರ ಜನನ ಸರ್ಟಿಫಿಕೇಟ್ ಮತ್ತು ಅವರು ಸ್ಕೂಲ್ನಲ್ಲಿ ಅಂದರೆ ಕಲಿತಾ ಇರುವಂಥ ಸ್ಕೂಲ್ಗಳಲ್ಲಿ ಅವರ ಅಂಕಪಟ್ಟಿಗೆ ಅಂದರೆ ಮಾರ್ಕ್ ಲಿಸ್ಟ್ ಇದನ್ನೆಲ್ಲ ಅವರು ತರಬೇಕಾಗ್ತದೆ. ಆದ್ದರಿಂದ ಇದು ಬೆಳಿಗ್ಗೆ ಅಂದರೆ ಇದೇ ಕಂಠೀರವ ಸ್ಟೇಡಿಯಂನಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 9:30 ಗಂಟೆವರೆಗೆ ಇದು ಸಿಲೆಕ್ಷನ್ ನಡೀಲಿಕ್ಕಿದೆ. ಆದ್ದರಿಂದ ಬರುವಾಗ ಅದಕ್ಕೆ ಬೇಕಾದಂಥ ದಾಖಲೆ ಪತ್ರಗಳು ಮತ್ತು ಮನೆಯವರು ಜೊತೆಯಲ್ಲಿದ್ದುಕೊಂಡು 2 ದಿನ ಅವರಿಗೆ ಬೇಕಾದಂಥ ಖರ್ಚು ವೆಚ್ಚಗಳನ್ನೆಲ್ಲ ಅವರೇ ಸ್ವಂತವಾಗಿ ಭರಿಸಬೇಕಾಗ್ತದೆ. ಆದ್ದರಿಂದ ಇದೊಂದು ಅವಕಾಶ. 16 ವರ್ಷದ ವಯಸ್ಸಿನ ಒಳಗಿರುವಂಥ ಈ ಮಕ್ಕಳು ಸಿಲೆಕ್ಷನ್ ಆದ ನಂತರ ಇದೇ ತಂಡವು ಕರ್ನಾಟಕದ ವತಿಯಿಂದ ಚೆನ್ನೈಗೆ ಹೋಗಲಿದೆ. ಅದು ಚೆನ್ನೈಯಲ್ಲಿ 24ರಿಂದ 28ರ ತನಕ ಅಲ್ಲಿ ರಾಷ್ಟ್ರಮಟ್ಟದ ಆಟ ನಡೆಯಲಿದೆ. ಎಲ್ಲಿ ನಡೀತದೆ ಅಂತ ಕೇಳಿದರೆ ಅದು ವೆಳ್ಳೂರಿನಲ್ಲಿ ನಡೀತದೆ. ಆದ್ದರಿಂದ 5 ದಿನಗಳ ಚಾಂಪಿಯನ್ಶಿಪ್ಪು ರಾಷ್ಟ್ರಮಟ್ಟದ ಆಟ ಅಲ್ಲಿ ನಡೀಲಿಕ್ಕಿದೆ. ಇದಕ್ಕೆ ಬೇಕಾಗಿ ತಮ್ಮ ಮಕ್ಕಳನ್ನು ಅಥವಾ ತಮ್ಮ ಪರಿಚಯ ಇರತಕ್ಕಂಥ ಯಾರು ಕ್ರೀಡಾಪಟುಗಳಿದ್ದಾರೆ ಅವರನ್ನು ತಾವು ಗುರುತಿಸಿ ಕಳಿಸಿಕೊಡ್ಬೇಕಾಗಿ ನಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದು ಅಡಾ ಕಮಿಟಿಯ ಒಬ್ಬ ವಕ್ತಾರನಾಗಿ ಇಬ್ರಾಹಿಂ ಗೋಳಿಕಟ್ಟೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಈ ಚಾಂಪಿಯನ್ಶಿಪ್ಪನ್ನು ಕರ್ನಾಟಕದ ನಮ್ಮ ಚೇರ್ಮನ್ ಆಗಿರತಕ್ಕಂಥ ಹರೀಶ್ ಕುಮಾರ್ ಮತ್ತು ಅದರ ಕನ್ವೀನರ್ ಆಗಿ ಆ್ಯಂಟೋನಿ ಜೋಸಫ್ ಇವರು ಇಲ್ಲಿ ಅದನ್ನು ನೆರವೇರಿಸ್ತಾ ಇದ್ದಾರೆ. ಇದರ ಉಸ್ತುವಾರಿಯನ್ನು ಇವರು ನಮ್ಮ ತಂಡದ ಇರತಕ್ಕಂಥ ರವಿಯವರು ಇದನ್ನು ಆಯ್ಕೆ ಮಾಡಲಿದ್ದಾರೆ. ಅದರೆಲ್ಲ ತಂಡದ ಈ ಒಂದು ಅಡಾ ಕಮಿಟಿಯ ಸದಸ್ಯರು ಇದರಲ್ಲಿ ಜೊತೆಯಲ್ಲಿದ್ದಾರೆ. ಮಾತ್ರವಲ್ಲ, ರಾಷ್ಟ್ರಮಟ್ಟದ ಈ ಒಂದು ಆಟಕ್ಕೆ ಇಲ್ಲಿಂದ ಹೋಗಿರ್ತಕ್ಕಂಥ ಈ ಮಕ್ಕಳನ್ನು ಅಲ್ಲಿ ಇವತ್ತು ವಿ.ಎಫ್.ಐ ಅಂದರೆ ರಾಮಾವತಾರ್ ಅವರು ಇದರ CEO ಆಗಿದ್ದಾರೆ. ಆ ನಂತರ ಈಗ ಆಲ್ ಇಂಡಿಯಾದ ಸೆಕ್ರೆಟರಿಯಾಗಿ ಅನಿಲ್ ಚೌಧರಿ ಅವರಿದ್ದಾರೆ. ಇವರೆಲ್ಲ ಭಾಳ ಉತ್ತಮ ರೀತಿಯಲ್ಲಿ ಇದನ್ನು ನೆರವೇರಿಸಲಿದ್ದಾರೆ. ಅವರು ಕೂಡ ಪ್ರೋತ್ಸಾಹಿಸಲಿದ್ದಾರೆ. ತಾವೆಲ್ಲರೂ ಈ ಒಂದು ಆಟಕ್ಕೆ ತಮ್ಮ ಮಕ್ಕಳನ್ನು ಮತ್ತು ನಿಮ್ಮ ಪರಿಚಿತರತಕ್ಕಂಥ ಆ ಯುವಕರನ್ನು ಕಳಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.